SIT ಮಾಡಿದ್ಯಾರು ನಾವೇ ಅಲ್ವಾ? ಹಿಂದಿನ ಸರ್ಕಾರಗಳಲ್ಲಿ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ನೀವು ಯಾರು ಮಾಡ್ತಾ ಇದ್ದೀರಾ ಅವರಿಗೆ ಕೇಳ್ತಾ ಇದ್ದೀರಾ. ವಿ ಆರ್ ವೆರಿ ಕ್ಲಿಯರ್ ಆನ್ ಅವರ್ ಸ್ಟ್ಯಾಂಡ್. ನಾವು ಅವ್ರ ಪರನೂ ಇಲ್ಲ, ಇವ್ರ ಪರನೂ ಇಲ್ಲ, ಸತ್ಯದ ಪರವಾಗಿದ್ದೇವೆ. ಈಗ BJP ಅವರು, ನೀವು ಹೇಳಿ, ನಿಮಗೆ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು, ಸ್ಥಳೀಯ ಎಲ್ಲ ನೀವು ಮಾಧ್ಯಮ ಸ್ನೇಹಿತರಿದ್ದೀರಾ. ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದ್ದು? BJP ಮಠದಗೋಸ್ಕರ, ಕರೆಕ್ಟಾ? ಧರ್ಮಾಧಿಕಾರಿಯ ಮರ್ಯಾದೆ ಉಳಿಸ್ಲಿಕ್ಕೆ. ವೇದಿಕೆ ಹತ್ತಿದಾಗ ಧರ್ಮಾಧಿಕಾರಿ ಪರವಾಗಿ, ವೇದಿಕೆ ಇಳಿದಾಗ ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ, ಯಾರು ಪರವಾಗಿ ಹೋಗಿದ್ರು ಅವರು? ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಯಾರ ಹೆಸರು ಉಲ್ಲೇಖಿಸಿದ್ರು? ಅವಾಗ ಯಾರು ಪರವಾಗಿ? ಮತ್ತೆ ಅದೇ ನಮ್ಮ BJP ನಾಯಕರು ಬಂದು ತಮ್ಮ ಮುಂದೆ ಏನು ಹೇಳ್ತಾರೆ? ಸೌಜನ್ಯ ಹೋರಾಟದಲ್ಲಿ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾದ್ರೆ ನಾವು ಅವ್ರ ಬೆನ್ನೆಲುವಾಗಿ ನಿಲ್ತೀವಿ ಅಂತ. ವೇದಿಕೆ ಇಳಿದ ಮೇಲೆ ವಿರುದ್ಧ, ಹತ್ತಿದಾಗ ಪರನ. ಏನು ನಾಟಕ ನಡೆಸಿದ್ದಾರೆ ರೀ? ಎರಡೆರಡು ದೋಣಿನಲ್ಲಿ ಕಾಲಿಟ್ಕೊಂಡು BJP ಅವ್ರು ಹೋಗ್ತಾರೆ. ಅವ್ರಿಗೆ ಕೇಳೋದು ಬಿಟ್ಟು ನಾವು ಯಾರು SIT ರಚನೆ ಮಾಡಿದ್ದೀವಿ, ಯಾರು ಸತ್ಯವನ್ನು ಹೊರಗೆ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ವಿ, ಅದ್ರ ಬಗ್ಗೆ ಅನುಮಾನ ಪಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ.